ಸೊಲ್ಮೆಲು ಮಾಧ್ಯಮವಾದ ತುಳು ಸಿನಿಮಾದ ನಡತಿ ನಡಕೆ ಎಂಚಂಡು ನಡೆ ಎಂಚಂಡು ಆವರೆತ್ತಿನ ಇಡೆ ಒಲ್ಪೊಂಡು ಬುಲೆಚಿಲಿ ಎಂಚ ಆವಡುತ್ತಿನ ಎಂಚ ಆವೊಂದುಂಡು ಪನ್ಪಿನೇನೆ ಇಡೀ ಬಿನ್ನೆರ್ನ ಕುಲು ತೆರಿಪಾದ ಕೊರ್ರೆ ಒಲ್ಲೆರು ನನ್ನ ಇಡೀ ವೇದಿಕೆಯನ್ನು ಬುಡುಕೊರೊಂದಲ್ಲ ಮನೋಹರ್ ಪ್ರಸಾದ್ ಮೇರ್ನ ಮುತಾಲಿಕೆಗ ತುಳು ಚಲನಚಿತ್ರ ರಂಗ ಸಹಿತ ನಮ್ಮ ಸಾಂಸ್ಕೃತಿಕ ಬದುಕನ್ನು ಸಂಪನ್ನಗೊಳಿಸಿದ 4 ಮಂದಿ ವಿಶೇಷ ಸಾಧಕರೇ. ಹಾಗೆಂತ ಅವರನ್ನು ಜೊತೆಯಾಗಿ ನೋಡುವುದೇ ಒಂದು ಸಂಭ್ರಮ. ನಮ್ಮೆಲ್ಲರ ಹೆಮ್ಮೆಯ 4 ಮಂದಿ ಇನ್ನು ಪ್ರಾಯಶಃ ಇಬ್ಬರು ಸೇರಿಕೊಳ್ತಾರೆ. ಆದರೆ ಒಟ್ಟಿಗೆ ಅವರನ್ನು ನೋಡ್ತಾ ಅವರ ಜೊತೆಗೆ ಕುಳಿತುಕೊಳ್ಳುವ ಭಾಗ್ಯ ಕೂಡ ನಂದು. ಎಷ್ಟೋ ಬಾರಿ ನಾವು ಹೂಗಳಾಗಬಾರ್ದು, ಹೂವನ್ನು ಕಟ್ಟುವ ದಾರ ಆಗಬೇಕು. ಯಾಕೆಂದರೆ ಹೂ ಒಂದೇ ಇರ್ತದೆ, ಆ ದಾರ ಮಾತ್ರ ಎಲ್ಲ ಹೂಗಳನ್ನು ಜೊತೆಯಾಗಿ ಕಟ್ಟಿಕೊಂಡಿರ್ತದೆ. ಹಾಗಾಗಿ ಇವತ್ತು ಈ ಹೂಗಳ ಜೊತೆಗೆ ನನಗೆ ದಾರ ಆಗುವ ಸೌಭಾಗ್ಯ ಸಿಕ್ಕಿದೆ ಅಂತ ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತದೆ ಅಂತ. ಹಾಗೆ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ನಮ್ಮ 3 ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಈ ಬಾರಿ ನಮ್ಮ ಪತ್ರಕರ್ತರ ಸಮ್ಮೇಳನದಲ್ಲಿ ಬಹಳ ವಿಶೇಷವಾಗಿ ತುಳು ಚಲನಚಿತ್ರ ರಂಗದ ಬಗ್ಗೆ ಒಂದಿಷ್ಟು ಪ್ರೀತಿಯ ನೆನಪುಗಳು, ಸಾಗಿ ಬಂದ ಹಾದಿಯ ಸಿಂಹಾವಲೋಕನ, ಪ್ರಚಲಿತವಾಗಿ ನಾವಿರುವ ಸಂದರ್ಭ, ಮುಂದೆ ನಾವು ಸಾಗಬೇಕಾದ ಹಾದಿಯ ಬಗ್ಗೆ ನಾವು ಒಂದಿಷ್ಟು ಸಮಾಲೋಚನೆಯನ್ನು ಧನಾತ್ಮಕ ಚಿಂತೆಯಲ್ಲಿ ಆನ್ ದ ಪಾಸಿಟಿವ್ ನೋಟ್ ಅಂತ ಹೇಳ್ತೇವೆ ನಾವು ಇವತ್ತು ಮಾಡುವರಿದ್ದೇವೆ. ಹಾಗೆಂತ 2 ಕಾರಣಕ್ಕಾಗಿ ಕನ್ನಡ